ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಕೆಲವೊಂಜಿ ಯೋಜನೆಲು ಜನಕ್ಲೆಗ್ ಮುಟ್ಟೊಂದಿಜ್ಜಿ ಪನ್ಪುನ ದೂರು ಕೇಂದು ಬೈದಿಲು ಅಂಚಿನ ದೂರು ಬರನ್ನಂಚ ಜಾಗ್ರತೆ ವಹಿಸಿಡುಂದು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ. ಆರು ಶುಕ್ರವಾರ ಕುಡ್ಲಡ್ ಸಭೆ ನಡಪಾದು ಅಭಿವೃದ್ಧಿ ಯೋಜನೆಲಿನ ಬಗೆಟ್ ಚರ್ಚೆ ನಡಪಾಯರು. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಶುಕ್ರವಾರ ಕುಡ್ಲದ ಸರ್ಕಿಟ್ ಹೌಸ್ಡು ಜಿಲ್ಲಾ ಮಟ್ಟದ ಸಭೆ ನಡಪಾದು ಬೇತೆ ಬೇತೆ ವಿಷಯಗಳು ಚರ್ಚೆ ಮಾಡ್ತಾರೆ. ಜಿಲ್ಲೆಡು ಜಾರಿ ಆದುಪುನ ಯೋಜನೆಲು ಜನಕ್ಲೆಗೆ ಮುಟ್ಟುನ ಬಗೆಟ್ ಅಧಿಕಾರಿಗಳು ಕೈಗೆ ತೊಂದನ ಕ್ರಮಕ್ಲಿನ ಬಗೆಟ್ ಮಾಹಿತಿ ತೊಂದಿರು. ಸರ್ಕಾರದ ಗ್ಯಾರಂಟಿ ಯೋಜನೆಲು ಸರ್ಕಾರ ಜಾರಿ ಕನತ್ನ ಹೊಸ ಯೋಜನೆಲು ಜನಕ್ಲೆಗೆ ಮುಟ್ಟುನಂಚ ಕೆಲಸ ಮಲ್ಪೊಡೊಂದು ಮಂತ್ರಿಯರು ಅಧಿಕಾರಿಗಳಿಗೆ ಸಲಹೆ ಕೊಡಿಯರು. ಕೆಲವೊಂಜಿ ಯೋಜನೆಲು ಜನಕ್ಲೆಗೆ ಮುಟ್ಟೊಂದಿಜ್ಜಿ ಪನ್ಪುನ ದೂರು ಕೇಂದು ಬೈದಿಂಡು ಅಂಚಿನ ದೂರು ಬರನ್ನಂಚ ಜಾಗ್ರತೆ ವಹಿಸಿರಲ್ಲ ಮಂತ್ರಿ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ. ಜಿಲ್ಲಾಧಿಕಾರಿ ಮುಲೈ ಮೊಹಿಲನ್, ಜಿಲ್ಲಾ ಪಂಚಾಯತ್ ಸಿಇಒ ಡಾ ಆನಂದ್, ಎಸ್ಪಿ ಸಿಬಿ ರಿಷ್ಯಂ, ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್, ದುಂಬುದ ಮಂತ್ರಿ ಅಭಯಚಂದ್ರ ಜೈನ್ ಸಭೆಟ್ ಪಾಲ್ಗೊಂಡಿರು. ಶುಕ್ರವಾರದ ಜುಮ್ಮಾ ನಮಾಜ್ದ ಪೊರ್ತುಡು ಒರಿಯಾಗ್ ಹೃದಯಾಘಾತ ಆದ ತೀರ್ನ ಬೇಜಾರದ ಸಂಗತಿ ಒಡಿಪುನಗರ ಬಸ್ ಸ್ಟ್ಯಾಂಡ್ ಕೈತಲ್ದ ಅಂಜುಮಾನ್ ಪಳ್ಳಿಟ್ ನಡೆದದ್ದು. ತೀರ್ನಾರು ದೊಡ್ಡನಗುಡ್ಡೆ ಕರಂಬಳ್ಳಿದ 51 ವರ್ಷ ಪ್ರಾಯದ ಮುಸ್ತಾಕ್ ಆದಿತ್ಯರು. ಒಡಿಪುನಗರ ಬಸ್ ಸ್ಟ್ಯಾಂಡ್ ಕೈತಲ್ದ ಅಂಜುಮಾನ್ ಪಳ್ಳಿಗೆ ಶುಕ್ರವಾರದ ನಮಾಜ್ಗೆ ಬೈದ್ನ ದೊಡ್ಡನಗುಡ್ಡೆ ಕರಂಬಳ್ಳಿದ ಮುಸ್ತಾಕ್ ನಮಾಜ್ ಮುಗಿತದು ಖುತ್ಬಾ ಕೇನ್ಯರ ಕುಲುದಿತ್ತೀರು. ಈ ಪೊರ್ತುಡು ಆರೆಗ್ ಶರೀರುಡು ದಾನ ಆವೊಂದು ಅನುಭವ ಆದಿತ್ತನಲ ಕೈತಲ್ದ ಏರಡಲ ಪಂತುಜಿರು. ಕುಲ್ಲುದಿನ ಜನ ಒರೋಣಿ ನೆಲಕ್ ಎರಗ್ನಗ ಸಂಶಯಡು ಪರೀಕ್ಷೆ ಮಲ್ತದಿರು. ಫೀಡ್ಸ್ ಸೀಕ್ ಆದಿಪ್ಪೊಂದು ಕೆಲವೇರು ಬೀಗದ ಕೈನ ಅರೆನ ಕೈಟ್ ದೀಪನ ಪ್ರಯತ್ನ ಮಲ್ತದಿರು. ಆಂಡ ಅಪಗನೆ ಆರು ಹೃದಯಾಘಾತೋಡು ತೀರ್ದಿರು. ಈ ಬಗೆಟ್ ವಿಡಿಯೋ ಪಳ್ಳಿದ ಸಿಸಿಟಿವಿ ಸಾಕ್ಷಿ ಆತನು. ಪಡ್ಡೈಕಟ್ಟದ ಕೊಡಿಟ್ಟು ಪಿರ ನಕ್ಸಲರು ತೋಜಿದಿருந்து ಸುದ್ದಿ ಆಯ್ನಿಡಿದವರ ಎಎನ್ಎಫ್ ಕೂಟ ಬೈಂದೂರು ತಾಲೂಕುದ ಮುದೂರು ಗ್ರಾಮ ಉದಯನಗರಗೂ ಪೋದು ತನಿಖೆ ನಡಪಾದಡು. ಒಡಿಪು ಜಿಲ್ಲೆದ ಬೈಂದೂರು ತಾಲೂಕುದ ಸುತ್ತುಡು ನಾಲ್ವೇರು ಬೆಡಿಪತ್ತನಕ್ಲು ಸಂಚಾರ ಮಲ್ತೊಂದುಲಿருந்து ಸುದ್ದಿಕರಿನ ರಡ್ಡು ದಿನೊಡದಿಂಚ ಕೇಂದ್ರ ಬರೊಂದಿತ್ತದು. ಇತ್ತೆ ಎಎನ್ಎಫ್ ಕೂಟ ಬೈಂದೂರು ತಾಲೂಕು ಮುದೂರು ಗ್ರಾಮದ ಉದಯನಗರಗೂ ಬೈದಿಡು. ಉದಯನಗರ ಗುಂಡನಹೊಳೆ ಪನ್ಪನಲ್ತ ಶಾಜು ಪನ್ಪನಾರು ರಾತ್ರಿ ರಡ್ಡರಿಗೆ ತಾನು ನಾಲ್ವೇರಿನ ತೂತೆ ಎಂದು ಎಎನ್ಎಫ್ ಅಧಿಕಾರಿಗಳಿಗೆ ಮಾಹಿತಿ ಕೊಡ್ತಾರೆ. ಬೈಂದೂರು ತಾಲೂಕು ಸುತ್ತಲೂ ಪಾಕ ಇಲ್ಲಡೆ ನಕ್ಸಲರು ಬೈದಿருந்து ಸುದ್ದಿ ಆಯ್ನಿಡಿದವರ ಎಎನ್ಎಫ್ ಎಸ್ಪಿ ಜಿತೇಂದ್ರ ಮುದೂರು ಗ್ರಾಮದ ಉದಯನಗರಗೂ ಅರಣ ಕೂಟದ ಒಟ್ಟಿಗೂ ಪೋತಿರು. ತಾನು ನಕ್ಸಲರಿನ ತೂತೆಂದು ಪಂಡಿನ ಶಾಜು ಪನ್ಪನಾರಿನ ವಿಚಾರಣೆ ನಡಪಾದಿರು. ಪಚ್ಚೆ ಹತ್ತಂಡ ಕಪ್ಪು ಬಣ್ಣದ ದುಸ್ತುಡು ಇತ್ತಿರು ಕೈಟ್ ಬೆಡಿ ಇತ್ತಿನಿಂದ ಶಾಜು ಎಸ್ಪಿಯರಿಗೆ ತಿರುಪಾದಿರು. ಈ ನಡುಟು ಕೊಲ್ಲೂರುಡಲ ನಾಲ್ವೇರು ತಿರುಗದ್ನ ಮಾಹಿತಿ ತಿಕ್ಕದಿತ್ತದು. ಅವಳು ಎಎನ್ಎಫ್ ಕೂಟ ಬಿಗಿ ಭದ್ರತೆ ಒದಗಾಯನತ ಒಟ್ಟಿಗೂ ಪೊಲೀಸ್ ಸ್ಟೇಷನ್ ಸುತ್ತುಡು ಪೊಲೀಸರ್ಲ ಭದ್ರತೆ ನಿಲೆ ಮಲ್ತದಿರು. ಮಾಹಿತಿ ನಿಜವಾದ್ಲ ನಕ್ಸಲರಿಂದ ನಿಘಂಟು ತಿರಿದು ಬತ್ತಂಡ ಕೂಂಬಿಂಗ್ ನಡಪಾವನ ಸಾಧ್ಯತೆ ಉಂಡೆಂದು ತಿರಿದು ಬೈದಿಂಡು. ಒಂಜಿ ವರ್ಷಡು ಪೊಲೀಸ್ ಇಲಾಖೆ ಸ್ವಾಧೀನ ಮಲ್ತೊನ್ನ 200 ಕಿಲ ಅಮಲು ವಸ್ತುಗಳನ್ನು ಶುಕ್ರವಾರ ಕುಲ್ಲಡು ನಾಶ ಮಲ್ತದಿರು. ಈ ಪೊರ್ತುಡೆ ಕಾವೂರು ಇರುವೇರಿನ ಅಮಲು ವಸ್ತುದ ಒಟ್ಟಿಗೂ ಪೊಲೀಸರು ಬಂಧನ ಮಲ್ತದಿರು. ಪೊಲೀಸರು ಕುಡ್ಲಡು ಶುಕ್ರವಾರ ಇಡೀ ವರ್ಷಡು ಸ್ವಾಧೀನಕ್ಕೆ ತಂದನ 200 ಕಿಲ ತಾತ ಅಮಲು ವಸ್ತುಗಳನ್ನು ನಾಶ ಮಲ್ತದಿರು. ಒಂದೇ ಪೊರ್ತುಡು ಅಮಲು ವಸ್ತುದ ಒಟ್ಟಿಗೂ ಇರುವೇರಿನ ಕಾವೂರುಡು ಪತ್ತದಿರು. ಕಾವೂರು ಗ್ರಾಮದ ಬೋಂದೇಲ್ ಮೈದಾನೋಡು ಜವನಿರು ಇರುವೇರು ಬೈಕ್ಡು 57,000 ರೂಪಾಯಿ ಬೆಲೆತ 19 ಗ್ರಾಂ ತೂಕದ ಅಮಲು ವಸ್ತು ಮಾರ್ಯರೆ ತೂವೊಂದು ಪುನಗ ಪೊಲೀಸರ್ನ ಕೈಕ್ ತಿಕ್ಕಲ್ದು ಬುರ್ದೇರು. ಕುಡ್ಲದ ಹಿಮನೀಶ್ ಬೊಕ್ಕ ಕೋಟೆಕಾರದ ಪವನ್ ರಾಜ್ ಪನ್ಪುನಕ್ಲು ಪೊಲೀಸ್ ಬಲೆಕ್ ಬುರ್ದೇರು. ಬೈಕ್ ಬೊಕ್ಕ ಮೊಬೈಲ್ ಫೋನ್ ಸ್ವಾಧೀನ ಮಲ್ತೊಂದು ಅಕ್ಲೆಗ್ ಡ್ರಗ್ಸ್ ಒದಕಾಯಿನಕ್ಲು ಏರಿನ ತನಿಖೆ ಮಲ್ತೊಂದುಲ್ಲೇರು. ಕರೆನ 1 ವರ್ಷಡು ಡ್ರಗ್ಸ್ ಜಾಗ್ರತೆ ವಹಿಸ್ಪೇರೆ ಭಾರಿ ಕಾರ್ಯಕ್ರಮ ಪಾಡ್ನೆತ ಒಟ್ಟುಗೂ ಡ್ರಗ್ಸ್ ದಂಧದ ಬಿದೆ ಮುತ್ತಾಯರೆ ಪೊಲೀಸರು ಭಾರಿ ಪುಣಿತೇರು. ಅಂಡ ಡ್ರಗ್ಸ್ ಮಾಫಿಯಾ ಜೋರಾದಿತ್ತದು ಮಾರಿಯರೆ ಹೊಸ ಜವಾನಿರು ಬರೊಂದಿಪ್ಪನವು ಸೋಜಿಗದ ಸಂಗತಿ ಆದುಂಡು. ನಮ್ಮ ಪಳ್ಳಿ ಮಂದಿರ ಇಂಗ್ರೇಜಿನ ಕಾತೋನಿಯರೆ ಒವ್ವೆ ರಾಜಕೀಯ ನಾಯಕರು ಬರ್ಪುಜಿರು ನಿಖಿಲ ನ್ಯಾಯಗಾದು ನಿಖಿಲೆ ಪೊರಂಬಾಟ ಮಲ್ಪೊಡುವುದು ಎಸ್ಡಿಪಿಐ ರಾಜ್ಯ ಗುರು ಕಾರ್ಯರು ಅಬ್ದುಲ್ ಮಜೀದ್ ಪಂತೇರು ಕುಡ್ಲಾಡು ಶುಕ್ರವಾರ ನಡಪಾಯಿನ ಪ್ರತಿಭಟನೆ ಆರು ಪಾತೇರಿಯರು.
ಕಾಶಿದ ಜ್ಞಾನವಾಪಿ ಪಳ್ಳಿಡು ಹಿಂದುಳಿಗೆ ಪೂಜೆಗೆ ಅವಕಾಶ ಕೋರ್ನ ಬಗೆಟ್ 1999 ಪೂಜಿದ ಜಾಗೆಲಿನ ಕಾಯ್ದೆನು ಜಾರಿ ಮಲ್ಪೆರೆ ಒತ್ತಾಯ ಮಲ್ತದು ಎಸ್ಡಿಪಿಐ ಪಕ್ಷ ಶುಕ್ರವಾರ ಕುಳ್ಳಡು ಕ್ಲಾಕ್ ಟವರ್ ಎದುರು ಪ್ರತಿಭಟನೆ ನಡಪಾಂಡು. ಪಕ್ಷದ ರಾಜ್ಯ ಕುರ್ಕಾರ್ಯರು ಅಬ್ದುಲ್ ಮಜೀದ್ ಪ್ರತಿಭಟನೆ ಪಾತಿರ್ದು ನಮ್ಮ ಪಳ್ಳಿ ಮಂದಿರ ಇಂಗ್ರೇಜ್ ಕಾತೋನಿಯರೆ ಒವ್ವೇ ರಾಜಕೀಯ ನಾಯಕರು ಬರ್ಪುಜೇರು ಅಂಜಾದ ನಿಕ್ಲಿನ ನ್ಯಾಯಗೂ ನಿಕ್ಲೇ ಪೊರಂಬೋಡು ನ್ಯಾಯಗಾದ ನಡಪನ ಪೊರಂಬಾಟೋಡು ಜೈಲಿಗೆ ಪೋಯಾರ ಮಾತ್ರ ಅತ್ತಂದೆ ಹುತಾತ್ಮರಾಯರ್ಲ ತಯಾರಾವಡು ಪಂಡೇರು ಬೀದಿಡ್ಲ ಹೋರಾಟ ಮಲ್ಪೊಡು ಕೇಸ್ಲೆನ್ ಪಾಡನೋಡು ಜೈಲಿಗೆ ಪೋಡು ಕಡೆಗೆ ಹುತಾತ್ಮರಾಯರ ತಯಾರಾಣ ಮಾತ್ರ ಮುಲ್ಪ ನ್ಯಾಯ ತಿಕ್ಕರ ಸಾಧ್ಯ ಅಂತ ಪಂಡಿನ ಅಬ್ದುಲ್ ಮಜೀದ್ ಸಂಘರ್ಷ ಮಲ್ಪುಲೆಂದು ಸಾರ್ವಜನಿಕವಾದ ಲೆಪ್ಪು ಕೊರಿಯರು 1999 ಪೂಜಿದ ಜಾಗರಿನ ಕಾಯ್ದೆ ಜಾರಿ ಮಲ್ಪೆರ್ಲ ಈ ಪ್ರತಿಭಟನೆ ಒತ್ತಾಯ ಮಲ್ತದೇರು. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಜಿಲ್ಲಾ ನಾಯಕರು ಪದಾಧಿಕಾರಿಗಳು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಅತ್ಯಂತ ಗೌರವಪೂರ್ವಕವಾಗಿ ಪೋಡಿಯಂಗೆ ಆಹ್ವಾನ. ನಮಗೆ ಭರವಸೆ ಇರುವಂತದ್ದು ಈ ದೇಶದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಇಲ್ಲಿ ನಮಗೆ ಭರವಸೆ ಇರುವಂತದ್ದು ಈ ದೇಶದ ನ್ಯಾಯಾಂಗದ ಮೇಲೆ. ಆದರೆ ಇಲ್ಲಿನ ನ್ಯಾಯಾಂಗಗಳು ಕೂಡ ಅನ್ಯಾಯವಾಗಿ ಒಂದು ಧರ್ಮಕ್ಕೆ ಬೇಕಾಗಿ ಅಥವಾ ಒಂದು ಸಂಘ ಪರಿವಾರದ ಹಿತಾಸಕ್ತಿಯನ್ನು ಕಾಪಾಡುವಂತಹ ಉದ್ದೇಶದಿಂದ ಆ ತೀರ್ಪು ಕೊಡುವುದು ಅಂತಾದ್ರೆ ನಾವು ಯಾರಲ್ಲಿ ಹೋಗ್ಬೇಕು ಸ್ವಾಮಿ ನ್ಯಾಯ ಕೇಳಲಿಕ್ಕೆ? ನಮ್ಮ ಉಪ್ಪುನ ಇಡೀ ಲೋಕನೇ ಒಂಜಿ ಸಭಾಂಗಣ ದಾನ ಬುದ್ಧಿಡ್ದು ಸಂಪತ್ತದ ಶುದ್ಧೀಕರಣ ಆಪಣೊಂದು ಒಡೆಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಬಂತೇರು. ಮಂಜೇಶ್ವರ ಬಾಕ್ರಬೈಲ್ದ ಪಾತೂರು ಸೂರ್ಯೇಶ್ವರ ದೇವಸ್ಥಾನಡು ಶುಕ್ರವಾರ ಶ್ರೀ ಕುಮಾರಸ್ವಾಮಿ ಸಭಾಭವನ ಲೋಕಾರ್ಪಣೆ ಮಲ್ತದು ಆಶೀರ್ವಚನ ಕೊರಿಯರು. ಮಂಜೇಶ್ವರ ತಾಲೂಕುದ ಬಾಕ್ರಬೈಲ್ದ ಪಾತೂರು ಶ್ರೀ ಸೂರ್ಯೇಶ್ವರ ದೇವಸ್ಥಾನ ಬೊಕ್ಕ ಶ್ರೀ ಕುಮಾರಸ್ವಾಮಿ ಮಿನರಲ್ಸ್ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಡೂರು ಬಳ್ಳಾರಿದ ನಿಲೆಟ್ ಪಾತೂರು ದೇವಸ್ಥಾನಡು 1.25 ಕೋಟಿ ರೂಪಾಯಿ ಖರ್ಚಿಡು ಕುಮಾರಸ್ವಾಮಿ ಸಭಾಭವನ ಕಟ್ಟದಿತ್ತಿದ್ದು ಐತ ಉದಿಪನ ಲೇಸು ಶುಕ್ರವಾರ ನಡತಂಡು. ಬೆದದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ ಆಳ್ವ ಗುರುಕಾರ್ಮೆಡ್ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಕಾರ್ಯಕ್ರಮ ಉದಿಪನ ಮಲ್ತೇರು. ಸಭಾಂಗನೋಡು ಸ್ವಾಮೀಜಿರು ತುಡರು ಬೊಳ್ಪು ಪೊತ್ತಾದು ಬೊಕ್ಕ ಶ್ರೀ ಕುಮಾರಸ್ವಾಮಿ ಮಿನರಲ್ಸ್ ಎಕ್ಸ್ಪೋರ್ಟ್ ಸಂಸ್ಥೆದ ಯಜಮಾನಿರು ರವೀಂದ್ರನಾಥ ಮಲಾರ್ಬೂಡು ನಾಮಫಲಕ ಉದಿಪನ ಮಲ್ತದು ಶ್ರೀ ಕುಮಾರಸ್ವಾಮಿ ಸಭಾಂಗಣ ಲೋಕಾರ್ಪಣೆ ಮಲ್ತೇರು. ಒಡಿಯೂರು ಸ್ವಾಮೀಜಿ ಆಶೀರ್ವಚನ ಕೊರದು ಬೇತೆ ಬೇತೆ ಬುಲಿಚ್ಚಲು ಈ ಕ್ಷೇತ್ರದ ಆತಂಡು ಐಕೆ ಮುನ್ನುಡಿದೆಂಚ ಸಭಾಂಗಣ ಉದಿಪನ ಆತಂಡು ನಮ್ಮ ಉಪ್ಪನ ಇಡೀ ವಿಶ್ವನೇ ಒಂಜಿ ಸಭಾಂಗಣ ಲೋಕದ ಎಡ್ಡೆಪ್ಪುಗಾದು ನೆನ್ ಕಟ್ಟದಿರು ದಾನ ಬುದ್ಧಿಡ್ದು ಸಂಪತ್ತದ ಶುದ್ಧೀಕರಣ ಆಪುಂಡಿಗೆ ಸಂಪತ್ತನ್ನು ಎಂಚ ಉಪಯೋಗ ಮಲ್ಪುನು ಪನ್ಪುಣಿಕ್ ಧರ್ಮ ಉಂಡು ಧರ್ಮ ಏಪುಗ್ಲ ಒರಿದು ಬರಡು ಪಂಡೇರು. ಕಾಸರಗೋಡು ಜಿಲ್ಲೆ ಜನಜಾಗೃತಿ ವೇದಿಕೆದ ಗುರುಕಾರ್ಯರು ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿ ಧಾರ್ಮಿಕ ಉಪನ್ಯಾಸ ಕೊರತು ಸೂರಿನ ತಾಪ ಹೆಚ್ಚಾನಗ ಶಿವದೇವಿಯರು ಬತ್ತದು ಐನು ಸಮಸ್ಥಿತಿ ಕನತ್ನ ಕ್ಷೇತ್ರ ಅಂಚಾದು ಒಂದು ಸೂರ್ಯೇಶ್ವರಿ ಮುಲ್ಪ ಉಲಾಯಿ ಬತ್ತನ ನಮ್ಮ ಪಾಕ ಸೀಕ್ರೆನ್ ನಾಶ ಮಲ್ಪೊಲಿ ಎಂಚಿನ ಕ್ಷೇತ್ರ ಹಿಡಿದು ನಮ್ಮ ಆರೋಗ್ಯ ಎಡ್ಡೆ ಮಲ್ತೊನುಗ ನಮ್ಮ ಧರ್ಮ ಒರಿತೊನುಗ ಅಂದ ಪಂಡೇರು. ರವೀಂದ್ರನಾಥ ಆಳ್ವ ಮಲಾರ್ಬೂಡು ಬೊಕ್ಕ ಶ್ರೀಮತಿ ಉಮಾ ರವೀಂದ್ರನಾಥ ಮುಕ್ಲಿಗೆ ಸಮ್ಮನದ ಮರ್ಯಾದೆ ಮಲ್ತಿರು. ಡಾಕ್ಟರ್ ಎಂ ಮೋಹನ ಆಳ್ವೇರು ಗುರ್ಕಾರ್ಮಿದ ಪಾತ್ರ ಪಂಡದು ರವೀಂದ್ರನಾಥ್ ಆಳ್ವೇರು ಬೆದ್ರಡು ಕಲ್ತದು ಎಡ್ಡೆ ವಿದ್ಯಾರ್ಥಿ ಆದು ಕೋಲಾರಗೂ ಪೋದು ಮೈನ್ಸ್ ಪದವಿ ಕಲ್ತದು ಬಳ್ಳಾರಿಗೆ ಪೋದು ಅವಳು ಬೇಲೆ ಶುರು ಮಲ್ತದು ಸ್ವಂತ ಉದ್ದಿಮೆ ತಾಪನೆ ಮಲ್ತನ ಸಾಧಕರೆಂದು ಮೆಚ್ಚುಗೆ ತಿಳಿಪಾಯರು. ಪೊಳಲಿ ಕ್ಷೇತ್ರದ ಆಡಳಿತ ಮುಕ್ತೇಸರರು ಡಾಕ್ಟರ್ ಮಂಜಯ್ಯ ಶೆಟ್ಟಿ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ದುಂಬುದ ಗುರುಕಾರ್ಯರು ಕೇನ್ಯ ರವೀಂದ್ರನಾಥ ಶೆಟ್ಟಿ, ಸವಣೂರು ವಿದ್ಯಾರಶ್ಮಿ ಬರವು ಸಂಸ್ಥೆದ ಗುರುಕಾರ್ಯರು ಸೀತಾರಾಮರೈ ಮಲಾರಬೂಡದ ಕರಿಯಣ್ಣ ಪಕ್ಕಳ, ತೋಡಿಕಾನ ಮಲ್ಲಿಕಾರ್ಜುನ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿದ ಗುರುಕಾರ್ಯರು ದಿವಾಕರ್ ರಾಯ್ ಪೆರಾಜೆ, ಉದ್ಯಮಿ ಶೇಖರ ಬಾಬು ಶೆಟ್ಟಿ, ಪಾತೂರು ದೇವಸ್ಥಾನಡು 52 ವರ್ಷ ಪೂಜೆ ಮಲ್ತದು 1 ಎಕರೆ ಅಜಿಪತೇನ್ ಸ್ವಂತ ಜಾಗಿನ ದೇವಸ್ಥಾನಗೂ ಬುಡ್ದು ಕೊರ್ನ ತಿರುಮಲೇಶ್ವರ ಭಟ್, ಪವಿತ್ರ ಪಾಣಿ ಕುಶಲ್ ಕುಮಾರ್ ಪಾತುರಾಯ, ವರದರಾಜ ಶೆಟ್ಟಿ ತುಂಬೆತೋಡಿ, ಮಂಜುನಾಥ ಶೆಟ್ಟಿ ಬಾಕ್ರಬೈಲ್, ಗಣಿತಂತ್ರಜ್ಞರು ವೈಎಸ್ ರೆಡ್ಡಿ, ಎಸ್ಎಲ್ಆರ್ ಮೆಟಾಲಿಕ್ಸ್ ಹೊಸಪೇಟದ ಸಿಇಒ ಕಪಿಲ್ ರೈ, ಭೂಗರ್ಭ ಶಾಸ್ತ್ರಜ್ಞರು ಸೀತಾರಾಮ ಕೆಮ್ಮಣ್ಣು ಎಂಚ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಪಾಲ್ಗೊಂಡಿರು. ಕದ್ರಿ ನವನೀತ ಶೆಟ್ಟಿ ಕಾರ್ಯಕ್ರಮ ಸುಧಾರ್ತಿರು. ವಿಶ್ವನೇ ಭಗವಂತನ ಒಂಜಿ ಭವನ ಅಂಡ ಶರೀರಲ ಆಯ್ ಭಗವಂತೆ ಕೊರ್ನಂಚಿನ ನಂಕೊಂಜಿ ಕೊರ್ನಂಚಿನ ಭವನ ಇನಿ ಸಭಾಭವನದ ಒಂಜಿ ಸಮರ್ಪಣೆ ಬೇತೆ ಬೇತೆ ಕಾರ್ಯಗಳಿಗೆ ಅನುಕೂಲ ಆಪ್ಲೇಕಂದು ಇಂದು ಲೋಕ ಅರ್ಪಣೆ ಮಲ್ತನು ಏರೆಗಳ ಉಪಯೋಗ ಮಲ್ತನು ಲೋಕದ ಹಿತಕ್ಕೂ ಬೋಡದು ನೆನೆ ಕಟ್ಟದ ನಂಚಿನ ಒಂಜಿ ಕಾರ್ಯ ಒಂಜಾತ್ ಸಂಪತ್ತು ಶುದ್ಧಿಯಾಪಣೆ ಏಪ ಅಂದಿಕೇಂಡ ದಾನ ಬುದ್ಧಿಯಿಂದ ಸಂಪತ್ತು ಶುದ್ಧಿಯಾಗುವುದು ಐಕೊಂಜಿ ಸಾಕ್ಷಾತ್ನು ಒಂದು ಯಾನ್ ತೆರೆಯೋಣ್ಬೆ ದಾನ ಎನ್ಪಿನೇನು ಇಂಚ ಮನ್ಪೊಳಿ ಎನ್ಪಿನ ಒಂದು ಆದರ್ಶವಾದ ದಾನ ಅಂದು ಯಾನ್ ತೆರೆಯೋಣ್ಬೆ. ಈ ಸೂರ್ಯೇಶ್ವರನ ಮುಂಭಾಗದಲ್ಲಿ ಇಲ್ಲಿ ಉದ್ಘಾಟನೆಗೊಂಡಿದೆ, ಲೋಕಾರ್ಪಣೆಗೊಂಡಿದೆ. ಈ ಹಿಂದೂ ಸಮಾಜವನ್ನು ಒಡೆಯುವಂತಹ ಅನೇಕ ಕೆಲಸಗಳು ಆಗುತ್ತಾ ಇದೆ. ಅದನ್ನು ನಾವು
ಛಿದ್ರಗೊಳಿಸಬೇಕಿದ್ರೆ, ಹಿಂದೂ ಸಮಾಜನ ಒಡೆಯದೆ ಅದು ಒಗ್ಗಟ್ಟಾಗಿರಬೇಕಾದಂಥದ್ದಿದ್ರೆ, ಈಗಾಗಲೇ ಹೇಳಿದಾಗೆ ನಮ್ಮೊಳಗಿರುವಂಥ ವೈರುಧ್ಯಗಳು, ಜಾತಿ ಜಾತಿಯ ಈ ಒದ್ದಾಟಗಳು, ಕಚ್ಚಾಟಗಳನ್ನ ಬಿಡಬೇಕಿದ್ರೆ ನಾವೆಲ್ಲರೂ ಒಂದು ಅಂತ ಹೇಳೋದನ್ನು ತೋರಿಸಬೇಕಾಗಿದೆ. ಅದು ಸಾಧ್ಯ ಇರುವಂಥದ್ದು ಇಂಥ ಧಾರ್ಮಿಕ ಕ್ಷೇತ್ರಗಳಲ್ಲಿ. ಧಾರ್ಮಿಕ ಕ್ಷೇತ್ರಗಳಿಗೆ ಬಂದಾಗ ನಾವು ನಮ್ಮನ್ನು ಮರೆತು ಅಲ್ಲೆಲ್ಲರೂ ಒಂದಾಗಿದ್ದಾಗ ಆ ಕ್ಷೇತ್ರ ಬೆಳಗಿದ ಹಾಗೆ ನಾವು ಕೂಡ ಬೆಳಗ್ತೇವೆ. ಬಳ್ಳಾರಿದ ಊರಿಗೆ ಹೋದು ಅವಳು ತನ್ನ ವೃತ್ತಿನ ಪ್ರಾರಂಭ ಮಾಡ್ತಾರೆ. ದೀರ್ಘವಾಯಿನ ತಾಳ್ಮೆ ಇತದು ಒಂಜಿ ಶ್ರದ್ಧೆಡು ಒಂಜಿ ಕೆಲಸ ಮಲ್ತನ ಎಂಚ ಮಲ್ಪೂಲಿ ಪಂಪಿನ ಮಲ್ಪಾತೊಯ್ಪಾಯರು. 1985 ಇಸಿವಿಡು ಸ್ವಂತ ಉದ್ದಿಮೆಯನ್ನು ಮಲ್ತದು ಇನ್ನು ಮೈನ್ಸ್ಡ್ ಒಂಜಿ ಪ್ರಾಮಾಣಿಕವಾದ ಒಂಜಿ ನ್ಯಾಯಭರಿತವಾದ ಒಂಜಿ ಕೆಲಸ ಮಲ್ತಿನಂಚಿನ ಐಟು ಕೆಲಸ ಮಲ್ಪುನಂಚಿನ ಕೆಲವೇ ವ್ಯಕ್ತಿಡು ಒಂಜಿ ರವೀಂದ್ರ ಆಳ್ವೇರು ಪಂಪಿನಲ್ಲ ಒಂಜಿ. ಲೋಕಸಭಾ ಓಟದಲ್ಲಿ ಕೊಡು ಫೆಬ್ರವರಿ 17ಕ್ಕೆ ಕುಡ್ಲಾಡು ಕಾಂಗ್ರೆಸ್ ಪಕ್ಷದ ಸಭೆ ಅಟ್ಟಣೆ ಆದಿತ್ತದು. ಐತಲೆ ಕೊಡು ಶುಕ್ರವಾರ ಕುಡ್ಲಾಡು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಪಕ್ಷದ ನಾಯಕರಿನ ಸಭೆ ನಡಪಾಯರು. ಬರ್ಪುನ ಲೋಕಸಭಾ ಓಟದಲ್ಲಿ ಕೊಡು ಫೆಬ್ರವರಿ 17ಕ್ಕೆ ಕಾಂಗ್ರೆಸ್ ಕಾರ್ಯಕರ್ತೆಯರು ಸಭೆ ನಡಪೆರೆಯುತ್ತದೆ. ಆಲೆಕೊಡು ಶುಕ್ರವಾರ ಕುಡ್ಲದ ಜಿಲ್ಲಾ ಕಾಂಗ್ರೆಸ್ ಭವನಡು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಸಭೆ ನಡಪಾಯರು. ಜಿಲ್ಲದ ಇರುವ ಘಟಕಲಿನ ಪದಾಧಿಕಾರಿಗಳು ಸಭೆಟ್ಟು ಪಾಲ್ದೆತುಂದೇರು. ಪಕ್ಷ ಸಂಘಟನೆ ಬಗೆಟ್ ಚರ್ಚೆ ನಡೆದಿದ್ದು. ಬರ್ಪುನ ದಿನಕ್ಲೆಡು ಪಕ್ಷನು ನನಲಾತ್ ಗಟ್ಟಿ ಮಲ್ಪನ ದಿಟ್ಟಿದಿ ಒಂದು ಕೆಲಸ ಮಲ್ಪೆರೆ ಸಭೆಟ್ ತಿರಿಪಾದರು. ಸಭೆತ ಬಗೆಟ್ ಮಾಹಿತಿ ಕೊರನ ಉಸ್ತುವಾರಿ ಮಂತ್ರಿ ದಿನೇಶ್ ಗುಂಡೂರಾವ್ ಒಂದೊಂಜಿ ಪಕ್ಷ ಸಂಘಟನೆದ ಸಭೆಯನ್ನು ಪಂಡಿರು. ರಾಜ್ಯ ಬೊಕ್ಕ ದೇಶದ ಸ್ಥಿತಿಗತಿ ಎಂಚ ಉಂಡು ಸಭೆಟ್ ಚರ್ಚೆ ಮಂತದಂಡು. ದೇಶಡು ಪ್ರಜಾಪ್ರಭುತ್ವಗೂ ವಿರೋಧವಾದ ಕೆಲಸ ಮಲ್ಪನ ಸರ್ಕಾರ ಉಂಡು. ಪ್ರಜಾಪ್ರಭುತ್ವನು ಅಲಕ ಕಿರ್ಪನಂಚಿನ ಸಂಗತಿಲು ಮೋದಿ ಸರ್ಕಾರದ್ದು ಆವೊಂದುಂಡು. ವಿಶೇಷವಾದ ದಕ್ಷಿಣ ಕನ್ನಡ ಜಿಲ್ಲೆಡು ಬಿಜೆಪಿ ತಕ್ಕನ ಎಂಚ ಎದುರುಸಾವಡು ಎಂಚ ಪಕ್ಷ ಸಂಘಟನೆ ಮಲ್ಪೊಡೊಂದು ಸಭೆಟ್ ಚರ್ಚೆ ನಡಪಾದನದು ದಿನೇಶ್ ಗುಂಡೂರಾವ್ ಪಂಡಿರು. ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಮುಖ ಮುಖಂಡರುಗಳು ಅಂದರೆ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಎಲ್ಲ ಅಧ್ಯಕ್ಷರುಗಳು, ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ ಸೆಲ್ಗಳ ಅಧ್ಯಕ್ಷರ ಪದಾಧಿಕಾರಿಗಳು, ಅವ್ರ ಜೊತೆಯಲ್ಲಿ ಸಮಾಲೋಚನೆ ಮತ್ತು ಚರ್ಚೆಯನ್ನು ನಾವು ಮಾಡಿದ್ದೇವೆ. ವಿಶೇಷವಾಗಿ ಇವತ್ತಿನ ರಾಜಕೀಯದ ಸನ್ನಿವೇಶ, ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಯಾವ ಪರಿಸ್ಥಿತಿ ಇದೆ, ಇವತ್ತು ಇಡೀ ದೇಶದಲ್ಲಿ ಒಂದು ಕೆಟ್ಟ ಪ್ರಜಾಪ್ರಭುತ್ವದ ವಿರುದ್ಧ ಇರತಕ್ಕಂಥ ಒಂದು ಸರ್ಕಾರ ಇವತ್ತು ಕೆಲಸ ಮಾಡ್ತಾ ಇದೆ. ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ. ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡುವಂಥ ಅನೇಕ ಕ್ರಮಗಳು ಇವತ್ತು ಮೋದಿ ಸರ್ಕಾರ ಮಾಡ್ತಾ ಇದೆ. ಈ ಒಂದು ಸನ್ನಿವೇಶದಲ್ಲಿ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಏನು BJPಯವರು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದನ್ನು ವಿಷಯದ ಬಗ್ಗೆ ಹೇಗೆ ಎದುರಿಸಬೇಕು, ನಾವು ಹೇಗೆ ಸಂಘಟನೆಯನ್ನು ಬೆಳೆಸಬೇಕು ಮತ್ತು ಮುಂದಿನ ಒಂದು ಕಾರ್ಯಕ್ರಮಗಳು ಏನೇನು ನಾವು ರೂಪಿಸ್ಕೊಳ್ಬೇಕು ಅಂತ ಅನೇಕ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಎಲ್ಲರೂ ಕೂಡ ನಮ್ಮ ಬ್ಲಾಕ್ ಅಧ್ಯಕ್ಷರು, ನಮ್ಮ ಎಲ್ಲ ಘಟಕದ ಪದಾಧಿಕಾರಿಗಳು ಬಹಳ ಒಂದು ಆಸಕ್ತಿಯಿಂದ ಇವತ್ತು ಈ ಚರ್ಚೆಯಲ್ಲಿ ಭಾಗವಹಿಸಿದರು ಮತ್ತು ಸಮಾಲೋಚನೆ ಮಾಡಿದ್ದೇವೆ, ವಿಮರ್ಶೆ ಮಾಡಿದ್ದೇವೆ. ಕಾಂಗ್ರೆಸ್ ಪಕ್ಷವನ್ನು ಹೇಗೆ ಬಲವರ್ಧನೆ ಮಾಡಬೇಕು, ಹೇಗೆ ನಮ್ಮ ಕಾರ್ಯಕ್ರಮಗಳನ್ನು ಒಂದು ಸರಿಯಾದ ರೀತಿಯಲ್ಲಿ ಜನರಿಗೆ ಮುಟ್ಟಿಸುವಂಥದ್ದು, ಅಭಿವೃದ್ಧಿ ಇರ್ಬೋದು ಮತ್ತು ಸರ್ಕಾರದ ಯೋಜನೆಗಳಿರ್ಬೋದು, ಎಲ್ಲವನ್ನು ಏನು ಮಾಡಬೇಕು ಈ ದಕ್ಷಿಣ ಕನ್ನಡ ಜಿಲ್ಲೆಗೆ, ಅದರ ಬಗ್ಗೆಯೂ ಕೂಡ ಮಾತನಾಡಿದ್ದೇವೆ. ಆದ್ದರಿಂದ ಈ ಒಂದು ಕಾರ್ಯಕರ್ತರ ಒಂದು ಸಮಾಲೋಚನೆ, ಮುಖಂಡಗಳ ಸಮಾಲೋಚನೆ ಇಡೀ ದಿವಸ ಭಾಳ ಯಶಸ್ವಿಯಾಗಿ ನಡೆದಿದೆ. ತುಳುನಾಡು ಮದಿಮೆ ಸೀರೆಲೆಗೆ ಪುದರ್ ಪೋಯಿನ ಜೌಳಿ ಸಂಸ್ಥೆ ಬಂಟ್ವಾಳದ ಅಂಚನ್ ಗಾರ್ಮೆಂಟ್ಸ್ ಆ್ಯಂಡ್ ಸಿಲ್ಕ್ಸ್ ಸಂಸ್ಥೆದ ಹೊಸ ಶಾಖೆ ಅಂಚನ್ ಸಿಲ್ಕ್ಸ್ ಶನಿವಾರ ಬಂಟ್ವಾಳ ಬೈಪಾಸ್ ಉದಿಪನಾಡು. ಶ್ರೀಧಾಮ ಮಾಣಿಲದ ಶ್ರೀ ಮೋಹನ್ ದಾಸ ಸ್ವಾಮೀಜಿ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಪಾಲ್ಗೊಂಡಿರು. ಬಂಟ್ವಾಳ ಪೇಂಟೆಡ್ ದುತ್ತೈ ತೆಲೆಗು ಮಲ್ಲ ಪುದರ್ ಪಡೆಯಿನ ಜೌಳಿ ಅಂಗಡಿ ಅಂಚನ್ ಗಾರ್ಮೆಂಟ್ಸ್ ಆ್ಯಂಡ್ ಸಿಲ್ಕ್ಸ್ 25ನೇ ವರ್ಷದ ಬೊಳ್ಳಿ ಪರ್ಬದ ಗೌಜಿಡಿತಿದ್ದು ಶನಿವಾರ ಹೊಸ ಅಂಗಡಿ ಉದಿಪನಗೂ ಬಂಟ್ವಾಳದ ಬೈಪಾಸ್ ಅಟ್ಟಣೆ ಮಲ್ತಿದ್ದರು. ಧಾರ್ಮಿಕ ವಿಧಿವಿಧಾನಗಳು, ಹೋಮ ಪೂಜೆ ನಡಪಾದ ಸಂಸ್ಥೆದ ಯಜಮಾನರು ದೇವೇರ್ನ ಇಂಬು ನಟೊಂಡಿರು. ಶ್ರೀಧಾಮ ಮಾಣಿಲದ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ, ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿದ ಪಣವದ ಗುರ್ಕಾರ್ಯರು ಆರ್ ಪದ್ಮರಾಜ್, ಮುಲ್ಕಿಬಿದ್ರದ ಶಾಸಕರು ಉಮನಾಥ ಕೋಟ್ಯನ್, ರಾಜ್ಯ ಕಿವನೆಕ್ಸ್ದ ದುಂಬುದ ಗುರ್ಕಾರ್ಯರು ಹರಿಕೃಷ್ಣ ಬಂಟ್ವಾಳ ಎಂಜ ಬಿನ್ನೇರು ಇತ್ತದು ಅಂಚನ್ ಸಿಲ್ಕ್ಸ್ ಜೌಳಿ ಅಂಗಡಿ ಉದಿಪನಾಡು. ಶ್ರೀ ಮೋಹನ್ ದಾಸ ಸ್ವಾಮೀಜಿ ಈ ಪೊರ್ತುಡು ನಮ್ಮ ಕುಳ್ಳದೊಟ್ಟುಗು ಪಾತಿರ್ದು ಕೇಳ್ದೋಡಿ ಸಾನ್ನಿಧ್ಯ ಬೆಳಗಾಯಿನ ಅಂಚನ್ ಕುಟುಂಬದಕ್ಲಿಗೆ ಆ ಸತ್ಯರಿನ ಇಂಬುಂಡು ಸಾಧು ಸಂತಿರ್ನ ಬಗ್ಗೆಟು ಎಡ್ಡೆ ಪುದಿ ಹೊಂದಿರು ಬಡವೇರ್ನ ಕುಟುಂಬ ಇತ್ತೆ ಈತಿ ಎತ್ತರಗು ಬುಲೈನವು ಪೆರ್ಮೆದ ಸಂಗತಿ. ಈ ಸಂಸ್ಥೆ ರಾಜ್ಯ ದೇಶ ಮಟ್ಟುಡು ಬುಳೆವಾಡೊಂದು ಎಡ್ಡೆಪ್ಪು ಬೈಕೆರು. ಹರಿಕೃಷ್ಣ ಬಂಟ್ವಾಳ ಪಾತಿರ್ದು ಪಾಕ ವರ್ಷಲೆಡ್ದು ಬಂಟ್ವಾಳ ಪೇಂಟ್ ಹಿಡಿತಿನ ಸಂಸ್ಥೆ ಬೈಪಾಸ್ಗೆ ಬೈದುಂಡು ಪುತ್ತೂರು, ಕುಡ್ಲ, ಬೆಳ್ತಂಗಡಿ ಇಂಚ ಮಾತ ಕಡೆತ ಜನಕ್ಲೆಗ್ ಅನುಕೂಲ ಆಪುನಂಚ ಮುಲ್ಪ ಸಂಸ್ಥೆ ಸುರು ಮಲ್ತದಿರಂದು ಪಂಡೇರು.
ಆರ್ ಪದ್ಮರಾಜ್ ಬೊಕ್ಕ ಉಮಾನಾಥ ಕೋಟ್ಯನ್ ಪಾತಿರ್ದು ಅಂಚನ್ ಸಿಲ್ಕ್ ಸಂಸ್ಥೆಗೆ ಎಡ್ಡೆಪ್ಪು ಬಯಕೆರು ಶಾಸಕರು ರಾಜೇಶ್ ನಾಯ್ಕ ಉಳಿಪಾಡಿ ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೇರ ಇಂಚ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಈ ಪೊರ್ತುಡು ಸಂಸ್ಥೆಗೆ ಬತ್ತದು ಎಡ್ಡೆಪ್ಪು ಬಯಕೆರು ಸಂಸ್ಥೆಯ ಯಜಮಾನರಾದ ಪುನಃ ಪುರುಷೋತ್ತಮ ಅಂಚನ್ ಪ್ರಕಾಶ್ ಅಂಚನ್ ಶೇಖರ ಅಂಚನ್ ಬೊಕ ಅಕ್ಲಿನ ಸಂಸಾರದಕ್ಲು ಕುಟುಂಬದಕ್ಲು ಬಂಧುಲು ದೋಸ್ತಿಲು ಈ ಪೊರ್ತುಡಿತ್ತೇರು ಉದಿಪನದ ದಿನ ಊರ್ದ ಸುತ್ತಮುತ್ತದ ಪಾಕು ಜನ ಗಿರಾಕಿಲು ಅಂಚನ್ ಕುಟುಂಬದ ಅಭಿಮಾನಿರು ಜೌಳಿ ಅಂಗಡಿಗೆ ಬತ್ತದು ಜೌಳಿದೆ ತೊಂಡೇರು ಮದಿಮೆ ಸೀರೆಗೂ ತುಳುನಾಡು ಪುದರ್ ಪೋಯಿ ಈ ಸಂಸ್ಥೆಡು ಪುಂಜು ಆಂಜು ಬೊಕ್ಕ ಜೋಕ್ಲೆಗೆ ಬೋಡಾಯಿನ ಮಾತದ್ದು ತೈತುಳಿತದು ಸೂಟಿಂಗ್ ಶರ್ಟಿಂಗ್ ಶವಾನಿ ಬಾಬಾ ಸೂಟ್ಸ್ ರೆಡಿಮೇಡ್ ಫ್ಯಾಷನ್ ಡ್ರೆಸ್ ಇಂಚ ಮಾತನಮನದ ಜೌಳಿ ಒದಗುನಂಚ ವ್ಯವಸ್ಥೆ ಮಲ್ತಿದ್ದೇರು. ಅಂಚನ್ ಸಹೋದರ ಬಗ್ಗೆ ಅವರ ಕುಟುಂಬದ ಬಗ್ಗೆ ನಮಗೆ ತುಂಬ ಅಭಿಮಾನ ಇದೆ. ನಮ್ಮ ಸಂಸ್ಥೆಯಲ್ಲಿ ಅವರು ಇಡೀ ನಮ್ಮ ಕರ್ನಾಟಕ ರಾಜ್ಯ, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಎಲ್ಲ ಭಾಗದಲ್ಲಿ ಗ್ರಾಹಕರನ್ನು ಮಾತ್ರ ಅಲ್ಲ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಷ್ಟೋ ದೇವಸ್ಥಾನದ ಜೀರ್ಣೋದ್ಧಾರ, ಭಜನಾ ಸಂಘಟನೆ ಮತ್ತು ಸಾಮಾಜಿಕವಾಗಿ ಕಳಕಳಿ ಮತ್ತು ಮಕ್ಕಳಲ್ಲಿ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥ ಪ್ರಯತ್ನ. ತಮಗೆ ಆ ಕಾಲದಲ್ಲಿ ಸಂಕಷ್ಟದ ದಿವಸದಲ್ಲಿ ವಿದ್ಯಾರ್ಜನೆ ಮಾಡಲಿಕ್ಕೆ ನಮಗೆ ಅನುಕೂಲ ಆಗಲಿಲ್ಲ. ಆದರೆ ನಮ್ಮ ಥರ ಸಮಾಜದಲ್ಲಿ ಯಾವ ಮಕ್ಕಳು ಆ ಥರ ಆಗಬಾರ್ದು ಅನ್ನುವಂಥ ದೂರದೃಷ್ಟಿತ್ವದಲ್ಲಿ ದಡ್ಡಲ್ಕಾಡು ಸಂಸ್ಥೆಯನ್ನು ಕಟ್ಟಿಕೊಂಡು ಭಾಳಷ್ಟು ಇವತ್ತು ಕೀರ್ತಿಯ ಶಿಖರದಲ್ಲಿ ಇಡೀ ದೇಶಕ್ಕೆ ಒಂದು ಸರ್ಕಾರಿ ಸಂಸ್ಥೆಯನ್ನು ಯಾವ ಮಟ್ಟಕ್ಕೆ ನಿಲ್ಲಿಸಬಹುದು ಅನ್ನೋದಕ್ಕೆ ಅಂಚನ್ ಸಹೋದರರು ಇವತ್ತು ಸಾಕ್ಷಿಯಾಗಿದ್ದಾರೆ. ಬಂಟ್ವಾಳದಲ್ಲಿ ಹಲವಾರು ವರ್ಷಗಳಿಂದ ಅಂಚನ್ ಗಾರ್ಮೆಂಟ್ಸ್ ಅನ್ನುವಂಥದ್ದು ಬಂಟ್ವಾಳ ಪೇಟೆಯಲ್ಲಿತ್ತು. ಇದು ಬೈಪಾಸಿಗೆ ಬಂದಿದೆ. ಇಲ್ಲಿ ನಿಲ್ಲುವುದಕ್ಕೆ ವಾಹನಗಳನ್ನು ತಂದು ಎಲ್ಲ ವ್ಯವಸ್ಥೆಗಳು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಬಹುಶಃ ಮಂಗಳೂರಿನ ಜನತೆ, ಪುತ್ತೂರಿನವರು, ಬೆಳ್ತಂಗಡಿಯವರು, ಸುಳ್ಳಿಯವರು, ಹೀಗೆ ಮುಲ್ಕಿ ಮೂಡುಬಿದ್ರೆಯವರು ಕೂಡ ಇಲ್ಲಿಗೆ ಬಂದು ಪರ್ಚೇಸ್ ಮಾಡಬಹುದು, ವ್ಯಾಪಾರ ಮಾಡಬಹುದು ಅನ್ನುವ ರೀತಿಯಲ್ಲಿ ಒಂದು ಆಕರ್ಷಕವಾದಂತಹ ಒಂದು ಮಳಿಗೆಯನ್ನು ಇಲ್ಲಿ ತೆರೆದಿದ್ದಾರೆ. ವಿಶೇಷವಾಗಿ ಪ್ರಕಾಶ್ ಅಂಚನ್ ಮತ್ತು ಅವರ ಸಹೋದರರು ಈ ಒಂದು ಉದ್ದಿಮೆಯನ್ನು ಕೇವಲ ಒಂದು ಲಾಭದ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇಲ್ಲ, ಸಮಾಜ ಸೇವೆಗಳಲ್ಲಿ ಕೂಡ ತಮ್ಮನ್ನು ತಾವು ಗುರುತಿಸಿಕೊಂಡವರು. ಈ ಅವರ ವ್ಯಾಪಾರದಲ್ಲಿ ಏನು ಅವರಿಗೆ ಲಾಭಗಳು ಬರ್ತಾ ಇದೆಯಾ, ಇದರಲ್ಲಿ ಒಂದು ಪಾಲನ್ನು ಸಮಾಜ ಸೇವೆಗಾಗಿ ಮೀಸಲಿಟ್ಟಿರುವಂಥದ್ದು. ಬಹುಶಃ ಗಡ್ಡಲ್ಕಾಡು ಶಾಲೆಯನ್ನು, ಸರಕಾರಿ ಶಾಲೆಯನ್ನು ಒಂದು ದತ್ತು ತೆಗೆದುಕೊಂಡು ಇವತ್ತು ಇಡೀ ರಾಜ್ಯವೇ ಹೆಮ್ಮೆ ಪಡೆಯುವಂಥ ಒಂದು ಸಂಸ್ಥೆಯಾಗಿ ಬೆಳೆಸಿದಂಥ ಕೀರ್ತಿ ಅದು ನಮ್ಮ ಪ್ರಕಾಶ್ ಅಂಚನ್ ಮತ್ತು ಅವರ ಸಹೋದರರಿಗಿದೆ. ನಮ್ಮ ಅಂಚನ್ ಸಹೋದರರು ಒಟ್ಟಾಗಿ ಸೇರಿಕೊಂಡು ಒಂದು ಸಣ್ಣದಾದಂತಹ ಒಂದು ಬಟ್ಟೆಯ ಮಳಿಗೆಯನ್ನು ಪ್ರಾರಂಭಿಸಿದರು. ಇವರ ಪರಿಶ್ರಮ ಹಾಗೆಯೇ ಅವರ ಶ್ರಮ ಇವತ್ತು ಅವರನ್ನು ಬೆಳೆಸಿದೆ, ಅವರ ಉದ್ಯಮವನ್ನು ಬೆಳೆಸಿದೆ. ಹಾಗಾಗಿ ಇವತ್ತು 25 ವರ್ಷಗಳ ಸವಿ ನೆನಪಿಗಾಗಿ ಈ ಊರಿನ ಜನರಿಗೆ, ಈ ಊರಿನ ಅಂತ ಹೇಳಿದ್ರೆ ಎಲ್ಲ ತುಳುನಾಡಿನ ಜನರಿಗೆ ಒಂದು ಕೈಗೆಟಕುವ ದರದಲ್ಲಿ ಎಲ್ಲ ಬಟ್ಟೆ ಬರೆಗಳನ್ನು ಕೊಡಬೇಕೆಂಬ ದೃಷ್ಟಿಯಿಂದ ಒಂದು ಸುಸಜ್ಜಿತ ಮಳಿಗೆಯನ್ನು ಇವತ್ತು ಲೋಕಾರ್ಪಣೆಗೊಳಿಸಿದ್ದಾರೆ. ಕುಳದ ಉರುವಬೋಳೂರು ಶ್ರೀ ಮಾರಿಯಮ್ಮ ದೇವಸ್ಥಾನಡು 5 ಇಂಚ ಬ್ರಹ್ಮಕಲಶ ನಡಪೆರೆತಿದೆ. ಆ ಲೆಕ್ಕೋಡು ಶುಕ್ರವಾರ ಕುಳದ ನೆಹರು ಮೈದಾನ ಬೊಕ್ಕ ಕೂಳೂರದ ಗೋಲ್ಡ್ ಫಿಂಚ್ ಮೈದಾನಡು ಪುದೆಕಾಣಿಕೆ ಮೆರವಣಿಗೆ ನಡೆತ್ತದೆ. ಉರುವ ಮಾರಿಯಮ್ಮ ದೇವಸ್ಥಾನಗೂ ಪುದೆಕಾಣಿಕೆ ಮೆರವಣಿಗೆ ಕುಡ್ಲದ ನೆಹರು ಮೈದಾನ ಬೊಕ್ಕ ಕೂಳೂರದ ಗೋಲ್ಡ್ ಫಿಂಚ್ ಸಿಟಿ ಮೈದಾನಡು ಒಂಜೇ ಪೊರ್ತು ರೂಪಿದಾಂಡು 300 ಹೆಚ್ಚ ಮೋಟಾರ್ ಗಾಡಿಲು ಸಾರಗಟ್ಲೆ ಜನ ಮೆರವಣಿಗೆಡೆ ಪಾಲ್ದೊಂಡಿರು. ಗೋಲ್ಡ್ ಫಿಂಚ್ ಸಿಟಿ ಮೈದಾನಡು ಮೊಗವೀರ ಸಮಾಜದ ನಾಯಕರು, ಬ್ರಹ್ಮಕಲಶ ಸಮಿತಿದ ಮರ್ಯಾದೆ ಗುರುಕಾರ್ಯರು ಡಾಕ್ಟರ್ ಜಿ ಶಂಕರ್ ಪುದೆಕಾಣಿಕೆ ಮೆರವಣಿಗೆ ಉದಿಪನ ಮಲ್ತದ ಬಾತಿರ್ದು ಶುರುಡ್ದು ಅಕ್ಕೇರಿ ಮುಟ್ಟಲ ಮಾತೆರ್ಲ ಪಾಲ್ದೆ ತಂದು ಕಾರ್ಯಕ್ರಮವನ್ನು ಪೊರ್ಲು ಮಲ್ತು ಕೊರಡುವಂದು ಕೇಂಡೊಂಡಿರು. ಮೇಯರ್ ಸುಧೀರ್ ಶೆಟ್ಟಿ, ಕ್ಷೇತ್ರದ ಪುರೋಹಿತರು ವೆಂಕಟರಮಣ, ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಅನಿಲ್ ಕುಮಾರ್ ಕರ್ಕೇರ ಬೊಕ್ಕಪಟ್ನ, ಪ್ರಧಾನ ಸಂಚಾಲಕರು ಗೌತಮ್ ಸಾಲಿಯನ್ ಕೋಡಿಕಲ್, ಪ್ರಧಾನ ಕಾರ್ಯಂತ್ರಿ ಜಗದೀಶ್ ಬಂಗೇರ ಬೋಳೂರು, ಲಕ್ಷ್ಮಣ ಅಮೀನ್ ಕೋಡಿಕಲ್, ಚೇತನ್ ಬೆಂಗ್ರೆ ಈ ಪೊರ್ತುಡಿತ್ತೇರು. ನೆಹರು ಮೈದಾನೋಡು ಎಜಿ ಸಮೂಹ ಸಂಸ್ಥೆಯ ಗುರುಕಾರ್ಯರು ಡಾಕ್ಟರ್ ಎಜೆ ಶೆಟ್ಟಿ ಮೆರವಣಿಗೆ ಉದಿಪನ ಮಲ್ತೇರು. ಗಣೇಶ್ ಕುಲಾಲ್, ಲೋಕೇಶ್ ಸುವರ್ಣ, ಶಶಿಕುಮಾರ್ ಬೆಂಗ್ರೆ, ಭರತ್ ಭೂಷಣ್, ಮೋಹನ್ ಬೆಂಗ್ರೆ, ಮಿತಿನ್ ಕುಮಾರ್ ಪಾಲ್ದೊಂಡಿರು. ಭಜನೆ, ಚೆಂಡೆ, ಕೊಂಬು, ವಾದ್ಯ ಮೇಳದ ಒಟ್ಟುಗೂ ಸಾಗನ ಪುದೆಕಾಣಿಕೆ ಮೆರವಣಿಗೆ ಉರುವ ಮಾರಿಯಮ್ಮ ದೇವಸ್ಥಾನ, ಮೀನುಗಾರಿಕೆದ ಓಡ, ಅಯೋಧ್ಯೆ ಶ್ರೀರಾಮ ಮಂದಿರ, ಮಹಿಷಮರ್ದಿನಿ, ಬಲಿಚಕ್ರವರ್ತಿ, ಹನುಮಾನ್ ಸ್ತಬ್ಧ ಚಿತ್ರೋಡಿತ್ತ ರಡ್ಡು ಕಡಿತ ಪುದೆಕಾಣಿಕೆ ಮೆರವಣಿಗೆಲ ಲೇಡಿ ಹಿಲ್ ನಾರಾಯಣಗುರು ಸರ್ಕಲ್ ದಲ್ಪ ಒಂಜಾದ ಉರುವ ಮಾರಿಯಮ್ಮ ದೇವಸ್ಥಾನಗೂ ಸಾಗಂಡು.
थाली में भरेगी भोजन भूलेगी राम जी भी के न सोचना बातों में कलम में तूने जो ತಾಯಿ ನಡೆಯುವ ಅನ್ನ ಸಂತರ್ಪಣೆ ಹಾಗೆ ಬ್ರಹ್ಮಕಲಶೋತ್ಸವ ನಡೆಯುವ 11ರಿಂದ 15 ನಡುವ ಎಲ್ಲ ಅನ್ನ ಸಂತರ್ಪಣೆ ಹೋಮ ಹವನಾದಿಗಳು ಹಾಗೆ ಬ್ರಹ್ಮಕಲಶೋತ್ಸವ ಯಾವುದೇ ಒಂದು ಅಡಚಣೆ ಇಲ್ಲಾರದೆ ಆ ತಾಯಿ ಆಶೀರ್ವಾದದಿಂದ ನಡೆಯಲಿ. ನಂಬಿದ ಭಕ್ತಾದಿಗಳಿಗೆ ಸಮಾಜದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ. ಊರಿನ ಹಾಗೆ ಪರವೂರಿನ ಎಲ್ಲ ಜನರು 11ರಿಂದ 15 ಈ ಒಂದು ಮಹೋತ್ಸವ ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡು ಆ ತಾಯಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲರಲ್ಲಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡುತ್ತಾ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಬಹಳ ವ್ಯವಸ್ಥಿತವಾಗಿ ಆಗ್ತಾ ಇದೆ. ಹಾಗಾಗಿ ಮತ್ತೊಮ್ಮೆ ತಾಯಿಯ ಅಡಿದಾವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಹವ್ಯಾಸಿ ಯಕ್ಷಗಾನ ಅರ್ಥದಾರು ಭಾಗವತರು ಹಿಮ್ಮೇಲ ಕಲಾವಿದರು ಬೊಕ ಸಂಘಟಕರ ಆದಿತ್ತನ ಮುನ್ಕೂರು ನಾಗೇಶ್ ಪ್ರಭು ಶುಕ್ರವಾರ ಕುಡ್ಲ ಕೊಡಿಯಲ್ ಬೈಲ್ದ ಅರಣ ಇಲ್ಲಡು ತೀರಿರು ಅರೆಗು 85 ವರ್ಷ ಪ್ರಾಯ ಆದಿತ್ತಂಡು. ಶುಕ್ರವಾರ ಕುಡ್ಲ ಕೊಡಿಯಲ್ ಬೈಲ್ದ ಇಲ್ಲಡು ತೀರ್ನ ಮುನ್ಕೂರು ನಾಗೇಶ್ ಪ್ರಭುಕ್ಲೆಗು 85 ವರ್ಷ ಪ್ರಾಯ ದಂಗದಿತ್ತಡು. ಯಕ್ಷಗಾನ ಅರ್ಥದಾರು ಭಾಗವತರು ಹಿಮ್ಮೇಲ ಕಲಾವಿದರು ಅಂಜನಿ ಸಂಘಟಕರ್ಲ ಆದಿತ್ತನ ನಾಗೇಶ್ ಪ್ರಭು ಶ್ರೀರಾಮ ಯಕ್ಷಗಾನ ಸಂಘ ಬೀಸಿರೋಡು ಉಂದಿತ ತಾಪಕ ಗುರ್ಕಾರಾದಿತ್ತರು. ಕುಡ್ಲದ ರಥಬೀದಿ ಮಮ್ಮೈ ದೇವಸ್ಥಾನದ ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘದ ಕಾರ್ಯಗುರ್ಕಾರರಾದ ಸಂಘನು ನಡಪಾದಿರು. 5 ವರ್ಷ ಕಲಾ ಸೇವೆ ಮಲ್ತದು ಬೊಡಿದಿ ಬುಕ 20 ಮಗನಕ್ಲು ಬುಕ ಉರ್ತಿ ಮಗಳಿನ ಅಗತ್ನ ನಾಗೇಶ್ ಪ್ರಭು ಕರಿದ್ ಪೊಯ್ನಿಕ್ ವಾಗೀಶ್ವರಿ ಸಂಘದಕ್ಲು ಪ್ರದೀಪ್ ಕುಮಾರ್ ಕಲ್ಕೂರ ಕದ್ರ ನವನೀತ ಶೆಟ್ಟಿ ಪಿ ಸಂಜಯ್ ಕುಮಾರ್ ಶ್ರೀನಾಥ ಪ್ರಭು ಮಮ್ಮೈ ದೇವಸ್ಥಾನದ ಆಡಳಿತ ಮಂಡಳಿ ಬೊಕ ಪೂಜೆ ಮಲ್ಪನಕ್ಲು ಬೇಜಾರ್ ತಿರಿಪಾದೇರು. ಪೊಡಿ ಜೋಕ್ಲೆಯನ್ನು ತಟ್ಟೊಂದು ಸಾದಿಡು ಕುಳ್ಳುದು ನಟ್ಟೊಂದು ಕಾಸು ಮಲ್ಪನ ಪುಂಜನಕ್ಲು ನಗರುಡು ಅವಲವಲು ತೂಯರ ತಿಕ್ಕುವೇರು ಒಂದೆರಡು ಕಂಡುನ ಬೋರ್ಡ್ ಚಾಂದಿನ ವ್ಯವಹಾರ ಮಲ್ಪನಕ್ಲ ಉಲ್ಲೇರು ಎಂಚಿನ ಒಡ್ತಿ ಪೊಂಜು ಒಡಿಬುಡು ನ್ಯಾಯಾಧೀಶರನ ಕೈಕತಿ ಕಲ್ದು ಬೂರ್ನ ಸಂಗತಿ ನಡೆಸದಂಡೆ. ಒಡಿಪದ ಕೋರ್ಟ್ದ ಎದುರು ಮಾರ್ಗೋಡು ಬೇತೆ ರಾಜ್ಯದ ಪೊಂಜು ಉರ್ತಿ 20 ಪೊಡಿ ಜೋಕ್ಲಿನ ಒಟ್ಟುಗೂ ಮಾರ್ಗೋಡು ಕಲಾಕೃತಿ ಉಪ್ಪುನ ಇಲ್ಲಿಯ ಬೂಕ್ಲೆನು ಜೋಕ್ಲೆಡ ಮಾರ ಹೊಂದಿತ್ತೇರು. ಒಂದೆಂತೂಯಿನ ಜಿಲ್ಲಾ ಕಾನೂನು ಸೇವೆನ ಪ್ರಾಧಿಕಾರದ ಸದಸ್ಯ ಕಾರ್ಯಂತಿರು ಹಿರಿಯ ಸಿವಿಲ್ ನ್ಯಾಯಾಧೀಶರು ಶರ್ಮಿಳಾ ಎಸ್ ಅಪಗನೆ ಪೊಲೀಸರಿಗೆ ಮಾಹಿತಿ ಕೊಡದು ಜೋಕ್ಲಿನ ಬಚಾವ್ ಮಲ್ತಿದ್ದಾರೆ. ನ್ಯಾಯಾಧೀಶರು ಶರ್ಮಿಳಾ ಪೊಂಜೆಗೆ ಪ್ರಶ್ನೆಗಳನ್ನು ಕೇನ್ಯರ ಶುರು ಮಲ್ಪನಾಗ ಬುಲ್ತೊಂದು ಪಾತೆರೆರ ಶುರು ಮಲ್ತಿನ ಪೊಂಜವು ಬಂಜಿಗೆ ಉನ್ಯರ ತಿನ್ಯರ ಇಜ್ಜ ಐಕಾದು ಒಂದಿನ ಮಾರೊಂದುಲ್ಲ ಎಂದು ದುಕ್ಕೊಡು ಉತ್ತರ ಕೊಡದು ಅವಳು ಸೇರ್ದಿತ್ತನಕ್ಲ ಅಯ್ಯೋ ಪಾಪ ಅಂದು ಪನಿಯರ ಪ್ರಯತ್ನ ಮಲ್ತಿದ್ದಾರೆ. ಆಂಡ ಕಾಂಡಿಡ್ದಿಂಚ ಪೊಂಜು 20 ಜೋಕ್ಲಿಡ ಬೂಕು ಮಾರ್ಪ ಹೊಂದಿತ್ತೇರಿಂದ ಊರ್ದಕ್ಲು ದೂರದೇರು. ಮಧ್ಯಾಹ್ನ ಸಿವಿಲ್ ನ್ಯಾಯಾಧೀಶರು ಶರ್ಮಿಳಾ ಅವೇ ಮಾರ್ಗುಡು ಬನ್ನಾಗ ಪೊಂಜೋರ್ತಿ ಆರಾಮಡು ನಿರೆಳ್ಳು ಕುಲ್ಲುದಿತ್ತದು ಜೋಕ್ಳು ರಡ್ ಗಾಡಿಲೆಗ್ ಅಡ್ಡ ಬಲಿತೊಂದು ಮಾರನೇನು ತೂತೀರು. ಪೊಂಜನ ದಂಧೆದ ಡೋಂಗಿತೀರಿನ ನ್ಯಾಯಾಧೀಶರು ಶರ್ಮಿಳಾ ಅಪಗನೆ ಮಹಿಳಾ ಸ್ಟೇಷನ್ ಜೋಕ್ಲಿನ ರಕ್ಷಣಾ ಘಟಕ ಬೊಕ ಕಾರ್ಮಿಕ ಇಲಾಖೆಗೆ ಮಾಹಿತಿ ಕೊಡದು ಜೋಕ್ಲಿನ ಬಚಾವ್ ಮಲ್ತದೇರು. ಒಡಿ ಜೋಕ್ಲಿಡ ಬೆನ್ಪವನ ತುದು ನ್ಯಾಯಾಧೀಶರಿಗೂ ಬೇಜಾರಾತಂಡು. ಕುಡ್ಲ ಜಪ್ಪು ಮುಗಿರ್ದ ನೇತ್ರಾವತಿ ಸುದ್ದಿ ಬರಿಟ್ಟು ಜಯ ವಿಜಯ ಜೋಡುಕರೆ ಕಂಬಳ ಶನಿವಾರ ನಡೆತೊಂದುಂಡು 14ನೇ ವರ್ಷದ ಈ ಕಂಬಳ ಉದಿಪನ ಲೇಸಿಡು ಕಟೀಲ್ ಅನಂತ ಪದ್ಮನಾಭ ಅಸ್ರಣ್ಣ ದೇರೆಬೈಲೆ ವಿಠಲದಾಸ ತಂತ್ರಿ ಎಸ್ ಗಣೇಶ್ ರಾವ್ ಇಂಜ ಬಿನ್ನೇರು ಪಾಲು ತಂದೇರು. ಕುಡ್ಲನಗರುಡು ಇತ್ತೆ ರಡ್ಡು ಜೋಡುಕರೆ ಕಂಬಳ ನಡಪುಡು ಐಟು ಒಂಜಿ ಕೋಳೂರುದ ರಾಮಲಕ್ಷ್ಮಣ ಬೊಕ್ಕೊಂಜಿ ಜಪ್ಪು ಮುಗಿರ್ದ ಜಯ ವಿಜಯ ಆದುಂಡು. ಕರಿದುಪೋಯಿನ ಜಯಗಂಗಾಧರ ಶೆಟ್ಟಿ ಮನ್ಕುತೋಟ ಗುತ್ತು ಬೊಕ್ಕ ನಾಡಾಜಿ ಗುತ್ತು ನೆಂಪುಗಾದು ಜಪ್ಪು ಮುಗಿರ್ ನೇತ್ರಾವತಿ ಸುದ್ದಿ ಬರಿಟ್ಟು 14ನೇ ವರ್ಷದ ಜಯ ವಿಜಯ ಜೋಡುಕರೆ ಕಂಬಳ ಶನಿವಾರ ಕಾಂಡೆ ಶುರುವಾತಂಡು. ಉದಿಪನ ಲೇಸಿಡು ಕಂಬಳ ಸಮಿತಿದ ಮರ್ಯಾದಿ ಗುರ್ಕಾರಿರು ಉಮೇಶ್ ಅಧಿಕಾರಿ ಎದುಕೊಂಡಿರು. ಕಂಬಳ ಸಮಿತಿ ಗುರ್ಕಾರಿರು ಅನಿಲ್ ಶೆಟ್ಟಿ ದುಂಬಾಳ್ತಿಡು ಕಂಬಳ ಉದಿಪನ ಆತಂಡು.
ಕಟೀಲ್ ಅನಂತ ಪದ್ಮನಾಭಾಸರಣ್ಣ ಕರಾವಳಿ ಸಮೂಹ ಬರವು ಸಂಸ್ಥೆನ ಗುರುಕಾರ್ಯರು ಎಸ್ ಗಣೇಶ್ ರಾವ್ ದೇರೆಬೈಲ್ ವಿಠಲದಾಸ ತಂತ್ರಿ ಗಡಿ ಪ್ರಧಾನಿಯರು ಸುಬ್ಬಯ್ಯ ಭಂಡಾರಿ ಹರಿಶ್ಚಂದ್ರ ಆಳ್ವ ಮರೋಲಿ ಸೂರ್ಯನಾರಾಯಣ ದೇವಸ್ಥಾನ ಆಡಳಿತ ಸಮಿತಿದ ಗಣೇಶ್ ಶೆಟ್ಟಿ ಎಂ ಸುಂದರ ಶೆಟ್ಟಿ ಕಂಕನಾಡಿ ಗರೋಡಿ ಗುರುಕಾರ್ಯರು ಚಿತ್ತರಂಜನ್ ಕಿರಣ್ ರೈ ಬಜಲ್ ವಸಂತ ಶೆಟ್ಟಿ ಶಿವಾನಂದ ರಾವ್ ದಯಾನಂದ ಅಜ್ಜಪ್ಪಮುಗಿರು ಕುಡ್ಲ ಮಹಾನಗರ ಪಾಲಿಕೆ ಎದುರು ಪಕ್ಷದ ನಾಯಕರು ಪ್ರವೀಣ್ ಚಂದ್ರ ಆಳ್ವ ಈ ಪೊರ್ತುಡಿತಿರು ಸಾಹಿಲ್ ರೈ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಮಾತ ಗುರು ಹಿರಿಯರನ್ನು ದುಂಬುದಿ ಒಂದು ಮಲ್ಪಿಂಚಿನ ಒಂಜಿ ಈ ಕ್ರೀಡೋತ್ಸವಡು ಒಂದು ಕೇವಲ ನಮ ಮಾತ್ರ ಸಂತೋಷ ಪಡಿಪಿನತ್ತು ದೈವಲ್ಲ ಪ್ರೀತಿಗಾದಲ್ಲ ಈ ಕಾರ್ಯ ನಡೆದುಕೊಂಡು ಅಂಚನೋ ಏತೋ ವರ್ಷದಿಂಚ ಈ ಜಯ ವಿಜಯ ಜೋಡುಕರ ಕಂಬಳ ಮೂರು ಅಂಚಿನ ಒಂಜಿ ಈ ಕಾರ್ಯ ಅವು ಒಂದು ಸಾಧಕರಿಗೆ ಆಕಲಿಗೆ ಒಂದೊಂದು ವೇದಿಕೆ ಜೀವನದ ಗುರಿ ಮಲ್ಲಾಪುನತ್ತ ಜೀವನ ಗುರುದು ತೃಪ್ತವಾಯಿನ ಜೀವನ ಮಲ್ಪುನ ಏಪ ತೃಪ್ತಿ ತಿಕ್ಕೊಂಡು ಪಂಡ ನಮನ್ನ ಅನೋರ್ಯಗ ಉಪಕಾರ ಮಲ್ಪುನ ಈ ರೀತಿದ ಸಹಕಾರ ಮನೋಭಾವದ ಒಂಜಪ್ಪೆನ ಜೋಕ್ಲೆಕ್ಕ ಪೂರ ಕಾರ್ಯಕ್ರಮದ ಭಾಗ್ಯ ಅನಗ ನಿಖಿಲ ಮನಸ್ಸ ಅಂತಸ್ತು ಮಲ್ಲಾಪುಂಡು ಅಂಚಾದ ಜೀವನದ ಒಂಜಿ ಎಂಚಿನ ಗುರಿ ಎಂಚಿನ ತೃಪ್ತಿ ಇಪ್ಪುಡು ಇಡಗಿನಿತ ನಮ್ಮ ಕುಡ್ಲಾತುಳು ವಾರ್ತೆ ಮುಗಿನು ಸೊಲ್ಮೇಲು